ಈ 64 ಜಾತಿಗಳನ್ನು ಪ್ರತಿನಿಧಿಸತಕ್ಕಂಥ ಜನಪ್ರತಿನಿಧಿಗಳು ಯಾವ ರೀತಿ ಈ ಬಗ್ಗೆ ಧ್ವನಿ ಎತ್ತಿದ್ದಾರೆ? ಅದು ಈಗ ಆಡಳಿತ ಪಕ್ಷ ಇರ್ಬೋದು, ವಿಪಕ್ಷ ಇರ್ಬೋದು. ಜನಪ್ರತಿನಿಧಿಗಳು ಯಾವ ಈ 64 ಜಾತಿಗಳು ಉಂಟು. ಆ 64 ಜಾತಿಗಳಲ್ಲಿ ಎಲ್ಲ ಮುಖಂಡರು ಇದ್ದಾರೆ. ಕೆಲವರು ರಾಜಕೀಯವಾಗಿ ಹೋಗ್ತಾರೆ, ಕೆಲವರು JDS, BJP, ಕಾಂಗ್ರೆಸ್. ರಾಜಕೀಯವಾಗಿ ಅಂತೇಳಿ ಈ 3 ಜಾತಿ ಬರ್ತದೆ. ಈಗ ಕೆಲವರು ಕಾಂಗ್ರೆಸ್ ಫೇವರ್ ಆಗಿರ್ತಾರೆ, ಕೆಲವರು BJP ಫೇವರ್ ಆಗಿರ್ತಾರೆ, ಕೆಲವರು JDS ಫೇವರ್ ಆಗಿರ್ತಾರೆ. ಬಟ್ ಸಮುದಾಯಕ್ಕಾಗಿ ಅವರು ಯಾವ ರೀತಿ ಸಮುದಾಯಕ್ಕೆ ಅಂತ ಹೇಳಿದ್ರೆ ಕೆಲವರು ಏನ್ ಮಾಡಿದ್ದಾರೆ ಅಂತೇಳಿ ನಾನು ಪ್ರತ್ಯಕ್ಷವಾಗಿ ಮೊನ್ನೆ ಹೋರಾಟದಲ್ಲಿ ನೋಡಿದ್ದು, ಆ ಜಾತಿಯವರೇ ಹೋಗಿ ನಮ್ಗೆ ಯಾರು ಸಮುದಾಯಕ್ಕೆ ತೊಂದರೆಯನ್ನು ಕೊಟ್ಟಿದ್ದಾರೆ ಅವರು ಟೀ ಸೇರ್ಕೊಂಡ್ರೆ ಎದುರು ವಾಯ್ಸ್ ಸಿಗ್ಲಿಕ್ಕೆ ಮಾತಾಡ್ಲಿಕ್ಕೆ ರೆಡಿ ಇಲ್ಲ ಯಾರು ಕೂಡ. ಇಂಥ ಗೊಂದಲಗಳು ಬಂದಂತ ಸಂದರ್ಭದಲ್ಲಿ ಬಲಿಪಶು ಆಗುದು ಯಾರು ಅಂತ ಹೇಳಿದ್ರೆ ತನ್ನ ದಿನಂಪ್ರತಿ 500 ರೂಪಾಯಿ ದುಡ್ದು ತಿನ್ನುವ ವ್ಯಕ್ತಿ ಇಲ್ಲಿ ಬಲಿಪಶು ಆಗ್ತಾರೆ. ಇವರಿಗೆ ಬೇಕಾದ ರೀತಿಯಲ್ಲಿ ಸವಲತ್ತುಗಳನ್ನು ಫೆಸಿಲಿಟಿ ಮಾಡ್ಕೊಂಡು ಜೀವನ ಸಾಗಿಸ್ತಾರೆ. ಈಗ ಒಳ್ಳೊಳ್ಳೆ PWD ಕಾಂಟ್ರಾಕ್ಟ್ನವರು ಇದ್ದಾರೆ, ಒಳ್ಳೊಳ್ಳೆ ದೊಡ್ಡ ಕಾರ್ಗಳು ಹೋಗ್ತಾರೆ. ಆ ರೀತಿ ಮತ್ತೆ ನೋಡಿ, ಸರ್ಕಾರ ಒಂದು ದೊಡ್ಡ ಧೋರಣೆ ಏನಂತ ಹೇಳಿದ್ರೆ, ಸರ್ಕಾರ ಕಲ್ಲು ಕೆಲಸ ಮಾಡುದು ಬೋವಿ ಜನಾಂಗದವರು ಇಡೀ ಕರ್ನಾಟಕದಲ್ಲಿ. ಈ ದೇವಾಲಯಗಳು, ದೇವಸ್ಥಾನಗಳ ನಿರ್ಮಾಣದಲ್ಲಿ ಬಹಳಷ್ಟು ಪ್ರಮುಖ. ಒಂದು ಮನೆ ಕಟ್ಟಬೇಕಂತ ಹೇಳಿದ್ರೆ ನಿಮ್ಗೆ ಪಂಚಾಂಗ ಹಾಕ್ಬೇಕಂತ ಕಲ್ಲು ಯಾರಿಗೆ ತಯಾರು ಮಾಡ್ತಾರೆ? ಬೋವಿ ಜನಾಂಗದವ್ರು ಮಾಡಿ ಪಂಚಾಂಗ ಕಟ್ಟಬೇಕು. ಈಗ ಕಾಂಕ್ರೀಟ್ ಬಂದಿರ್ಬೋದು, ಅದೆಷ್ಟು ವರ್ಷ ಒಂದು ದೇವಸ್ಥಾನ ನಿರ್ಮಾಣಕ್ಕೆ ಇಷ್ಟು ಬ್ರಹ್ಮಕಲಶಗಳಾಗ್ತದೆ. ದೇವಸ್ಥಾನ ನಿರ್ಮಾಣ ಯಾವ ಕೈಯಿಂದ? ಬೋವಿ ಜನಾಂಗದವರು ಉಳಿ ಸುತ್ತಿ ಪೆಟ್ಟಿ ಹಾಕಿ ದೇವರೇ ನೀವು ಇಷ್ಟು ದೊಡ್ಡ ಇಡೀ ಕರ್ನಾಟಕ, ಇಡೀ ದೇಶ ನಾವು ಕೈ ಮುಗಿತೇವೆ ದೇವರಿಗೆ. ಆ ಉಳಿಪೆಟ್ಟಿಂದ ತಿಂದ ಆ ಮೂರ್ತಿಯೇ ದೇವರು ನಮಗೆ ವರವನ್ನು, ಒಳ್ಳೆಯ ವರವನ್ನು ಕೊಡ್ತದೆ. ಅಂತ ವ್ಯಕ್ತಿಗಳಿಗೆ ಅವರು ಈ ರೀತಿ ಧೋರಣೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಈಗ ಕೆಲವರು ಏನು ಮಾಡಿದ್ದಾರೆ ಅಂತೇಳಿ, ಈಗ ಸ್ವಲ್ಪ ಸುಧಾರಣೆ ಆಗಲಿಲ್ಲ ಇನ್ನೂ ಸಹ, ಈ ದಲ್ಲಾಳಿಗಳಾಗಿ ಬೋವಿ ಜನಾಂಗದವರನ್ನು ಕೆಲಸ ಇಟ್ಕೊಂಡು ಮಾಡ್ತಾರೆ. ಈಗ ಪಾದೆ ಕೆಲಸ ಮಾಡುವವರು ಬೋವಿ ಜನಾಂಗದವರು. ಸರ್ಕಾರ ಗಣಿಗಾರಿಕೆಯಲ್ಲಿ ಒಂದು 20 ವರ್ಷ ಲೀಸ್ ಕೊಡ್ತದೆ ಪಾದೆಗೆ, ಒಂದು ವ್ಯಕ್ತಿಗೆ. ಆ ಮೊದಲ ಪ್ರಾಮುಖ್ಯತೆ ಯಾರಿಗೆ ಕೊಡಬೇಕಾಗ್ತದೆ? ಬೋವಿ ಜನಾಂಗದವರಿಗೆ ಕೊಡಬೇಕು, ಯಾಕಂದ್ರೆ ಅವ್ರ ಮೂಲ ಕಸುಬದು. ಇದು ಬೇರೆ ಜನಾಂಗದವರಿಗೆ ಕೊಟ್ಟು ಅವರ ಕೈಯಡಿಯಲ್ಲಿ ಇವರು ಕೆಲಸ ಮಾಡುವಂತ ಸಂದರ್ಭ ಬಂದಿದೆ. ಇದೀಗ ಈಗ ಎಲ್ಲ ಜಾತಿ ಪ್ರಮಾಣದಲ್ಲಿ ಈಗ ಕಂಪ್ಯೂಟರೈಸೇಷನ್ ಆಗಿದೆ, ಕೈಯಲ್ಲಿ ಕೊಡುವಂಥದ್ದಲ್ಲ. ಈಗ ನಮ್ಮ ಈ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊಡಬೇಕಾದ್ರೆ ಅದರಲ್ಲಿ ಏನಾದರೂ ಗಣಕಯಂತ್ರದಲ್ಲಿ ಏನೋ ಸಮಸ್ಯೆ ಇದೆಯಾ? ಗಣಕಯಂತ್ರದಲ್ಲಿ ಯಾವುದೇ ರೀತಿ ಸಮಸ್ಯೆ ಅಂದರೆ ಕೆಲವು ಕಡೆ ಎಲ್ಲ ಈ ಬ್ರಾಹ್ಮಣ ಸಮುದಾಯ ಇರ್ಬೋದು, ಕೆಲವು ಕಡೆ ಎಲ್ಲ ಅದು ಡಿಲೀಟೇ ಮಾಡಿಬಿಟ್ಟಿದ್ದಾರೆ ಅವರಿಗೆ. ಅಂದರೆ ಖಾಲಿ ಇನ್ಕಮ್ ಸರ್ಟಿಫಿಕೇಟ್ ಮಾತ್ರ, ಅಲ್ಲಿ ಜಾತಿ ಪ್ರಮಾಣ ಪತ್ರ ಇಲ್ಲ. ಹಾಗಾಗಿ ಅಂಥ ಎರರ್ ಏನಾದರೂ ಇದೆಯಾ? ಇದು ಗಣಕಯಂತ್ರ ಸಮಸ್ಯೆ ಇದ್ರೆ, ಈಗ ಒಂದು ಕುಟುಂಬದಲ್ಲಿ 4 ಜನ ಇರ್ತಾರೆ. ನೀವು 4 ಜನ ಗಂಡ ಹೆಂಡತಿ ಮಕ್ಕಳು ಅಪ್ಲೈ ಮಾಡ್ಬೇಕಂತ ಹೇಳಿದ್ರೆ ಆ ಗಣಕಯಂತ್ರ 4 ಜನರಿಗೆ ಒಮ್ಮೆಲೆ ಒಂದೇ ಥರ ಉತ್ತರ ಕೊಡಬೇಕಲ್ಲ. ಒಬ್ಬರಿಗೆ ವಲಸೆ ಪ್ರಮಾಣ ತನ್ನಿ ಅಂತ ಹೇಳ್ತಾರೆ, ಒಬ್ಬರು ನೀವು ಇನ್ನೊಂದು ಜಿಲ್ಲೆ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ನಿಮ್ಮ ವಿಳಾಸ ಸರಿ ಇಲ್ಲ ಅಂತ ಹೇಳ್ತಾರೆ. ಈ 4 ಜನರಿಗೆ 4 ರೀತಿಯಲ್ಲಿ ಉತ್ತರ ಕೊಡ್ತದೆ ಗಣಕಯಂತ್ರ. ಅದು ಯಾವ ಗಣಕಯಂತ್ರ? ಗಣಕಯಂತ್ರ ಆದ ಮೇಲೆ ನಾವು ಮನುಷ್ಯರು ಟೈಪ್ ಮಾಡೋದಲ್ಲ. ಗಣಕಯಂತ್ರ ಮೇಲೆ ಈಗ ಒಂದು ಕುಟುಂಬ, ಒಂದು ರೇಷನ್ ಕಾರ್ಡಲ್ಲಿ 5 ಜನ ಹಾಕಿದ್ರೆ 5 ಜನರಿಗೆ ಒಂದೇ ರೀತಿ ಉತ್ತರ ಬರಬೇಕಲ್ಲ. ನೀವು ಒಂದೇ ಬೋವಿ ಜನಾಂಗ ಅಂತ ಮೇಲೆ ಬೋವಿ ಜನರಿಗೆ ಒಂದೇ ರೀತಿ ಬರಬೇಕು. ಸಾಫ್ಟ್ವೇರ್ ಅಲ್ಲಿ ಏನಾದರೂ ಅಪ್ಡೇಟ್ ಸಮಸ್ಯೆ ಇದೆ ಅಂತ ಹೇಳಿ, ಸಾಫ್ಟ್ವೇರ್ ಅಲ್ಲಿ ಸಮಸ್ಯೆ ಇದ್ದಂತಾದ್ರೆ ನೀವೀಗ ಹೇಳ್ತೀವಿ ಸಾಫ್ಟ್ವೇರ್ ಸಮಸ್ಯೆನ ಒಪ್ತೇನೆ, ಇಲ್ಲಿ ಅಧಿಕಾರಿಗಳ ತಪ್ಪಿಲ್ಲ, ಸಾಫ್ಟ್ವೇರ್ ಸಮಸ್ಯೆ ಉಂಟಂತೇಳಿ. ಸಾಫ್ಟ್ವೇರ್ ಅಲ್ಲಿ ವಲಸೆ ಪ್ರಮಾಣ ಪತ್ರ ಕೇಳಿದ್ದಕ್ಕೆ ಸಾಕ್ಷಿ ಏನುಂಟು? ಇಲ್ಲ, ಕೇಳಿದೆ, ನಮಗೆ ತೋರಿಸಪ್ಪ ಸಾಕ್ಷಿ ತೋರಿಸಿದ್ದು. ಇಲ್ಲ, ನೀವು ವಲಸೆ ಪ್ರಮಾಣ ಪತ್ರ ಸರ್ಕಾರ ಕಡ್ಡಾಯ ಮಾಡಿದರೆ ನಮಗೆ ಸಾಫ್ಟ್ವೇರ್ ಅಲ್ಲಿ ವಲಸೆ ಪ್ರಮಾಣ ತಗೊಳ್ಳದೆ ಮುಂದೆ ಮೂವ್ ಆಗ್ಲಿಕ್ಕೆ ಬಿಡ್ತಿಲ್ಲ ಅಂತೇಳಿ ಲೆಟರ್ಡಲ್ಲಿ ಬರೆದು ಕೊಡಿ ನನಗೆ. ನಾನು ನಿಮ್ಮ ಅಧಿಕಾರಿಯಲ್ಲಿ ನೇರವಾಗಿ ಕೇಳುವುದೇನು ಅಂತ ಹೇಳಿದ್ರೆ, ನಿಮ್ಮ ಸಮಸ್ಯೆ ಉಂಟು ನಮಗೆ ಪೇಪರಲ್ಲಿ ಬರೆದು ಕೊಡಿ ಅಲ್ಲ, ಬಾಯಿ ಮಾತು ಬೇಡ ನಮಗೆ. ನೀವು ವೈಟ್ ಪೇಪರಲ್ಲಿ ಬರೆದು ಕೊಡಿ, ಇಂಥ ಸಮಸ್ಯೆಗಳು ಉಂಟು ನಮಗೆ ಕೊಡ್ಲಿಕ್ಕೆ ಆಗುದಿಲ್ಲ ಅಂತೇಳಿ. ಬಾಯಿ ಮಾತಲ್ಲಿ 1000 ಉತ್ತರ ಕೊಡ್ತಾರೆ, ಆದರೆ ಸರಿಯಾದ ಕಾನೂನು ಅಂತೇಳಿ ನಿಮಗೆ ಬರೆದು ಕೊಡಲಿ, ನನಗೆ ಈ ರೀತಿ ಸಮಸ್ಯೆ ಉಂಟು, ವಲಸೆ ಪ್ರಮಾಣಕ್ಕೆ ಹಾಕದೆ ನನಗೆ ಬಿಡ್ತಾ ಇಲ್ಲ, ನಾನು ಹಾಕಿ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ನೇರವಾಗಿ ಕೇಳಲಿಲ್ಲ ನಮಗೆ. ಹಾಗಾದ್ರೆ ಈ ಬಾರಿಯ ಶೈಕ್ಷಣಿಕ ಅವಧಿಯಲ್ಲಿ ಎಷ್ಟು ಮಕ್ಕಳು ವಂಚಿತರಾಗ್ತಾರೆ? ಈ ಬಾರಿ ಅಂತ ಹೇಳಿದ್ರೆ ನಾವು ಮೊನ್ನೆ ಉಡುಪಿ ಜಿಲ್ಲೆ ಲೆಕ್ಕದಲ್ಲಿ ಎಲ್ಲ ಸ್ಟಾರ್ಟ್ ಆಗಿದೆ ಅಡ್ಮಿಷನ್ ಎಲ್ಲ, 7,000 ಜನ ಉಡುಪಿ ಜಿಲ್ಲೆಯಲ್ಲಿ ಮಾತ್ರ. ಒಂದೊಂದು ಮಗು ನೀವು ಹೇಳಿ ನಂಬಲಿಕ್ಕಿಲ್ಲ, ಈ ಜಾತಿ ಪ್ರಮಾಣ ಪತ್ರ ದಾಖಲಾತಿ ಸರಿ ಇಲ್ಲದೆ ಒಂದು ಮಗು 98% ತೆಗೆದು, ಕರೆಂಟ್ ಇಲ್ಲ, ಏನಿಲ್ಲ, ತಂದೆ ಇಲ್ಲ, ತಾಯಿ ಮಾತ್ರ ಒಬ್ರು ಮನೆ ಕೆಲಸ ಮಾಡ್ಕೊಂಡಿದ್ದಾರೆ, ಕುತ್ಕೊಳ್ಳಿಕ್ಕೆ ಒಂದೇ ಮನೆ, ಬಾಡಿಗೆ ಮನೆ, ಕರೆಂಟ್ ಇಲ್ಲ. ಇಂಥ ಒಳ್ಳೆ ವಿದ್ಯಾರ್ಥಿಗಳಿರುವಾಗ ವಂಚಿತರ ಇವರೇ ಅಧಿಕಾರಿಗಳೇ ಮಾಡಿಸೋದಲ್ಲ ವಂಚಿತರಾಗಿ. ಒಂದು ಫೆಸಿಲಿಟಿ ಈಗ ನೋಡಿ, SSLC ತನಕ ಸರ್ಕಾರ ಹೇಗೂ ಫ್ರೀ ಫೆಸಿಲಿಟಿ ಕೊಡ್ತದೆ, PUC ಮೇಲೆ ಕಟ್ಟುವುದು ಹೇಗೆ? ಮಕ್ಕಳಿಗೆ 98% ನಾನು ಡಾಕ್ಟರ್ ಮಾಡ್ಬೇಕಂತ ಹೇಳ್ತುಂಟ ಮಗು, ಡಾಕ್ಟರ್ ಮಾಡೋದು ಎಲ್ಲಿಂದ? ಇಲ್ಲಿ ಫಸ್ಟ್ ಇಯರ್ ಫೀಸ್ ಕಟ್ಟಲಿಕ್ಕೆ 15,000 20,000 ಕಷ್ಟ. ಈ ರೀತಿ ಸಮಸ್ಯೆ ಸರ್ಕಾರ ಇದ್ರ ಬಗ್ಗೆ ಯಾಕೆ ಯೋಚನೆ ಮಾಡೋದಿಲ್ಲ? ಈಗ ಪವನ್ ಅವರು, ಈಗ ನೆಕ್ಸ್ಟ್ ಏನಂತಂದರೆ, ಈಗ ನಮ್ಮ ದಕ್ಷಿಣ ಕನ್ನಡ ಇರ್ಬೋದು, ಉಡುಪಿ ಇರ್ಬೋದು, ಸ್ಥಳೀಯ ಆಡಳಿತ ಚುನಾವಣೆಗಳು ಇನ್ನು ಘೋಷಣೆ ಆಗಲಿಕ್ಕಿದೆ. ಈ ಒಂದು ಸಂದರ್ಭದಲ್ಲಿ ಬೋವಿ ಸಮುದಾಯದಿಂದ ಏನಾದರೂ
ಮತ ಬಹಿಷ್ಕಾರ ಇರ್ಬೋದು ಅಥವಾ ಎಚ್ಚರಿಕೆ ಇರ್ಬೋದು ಅಂಥದ್ದೇನಾದರೂ ತಾವು ಹೋರಾಟದಲ್ಲಿ ಅದನ್ನು ಸೇರಿಸ್ಕೊಳ್ತಾರೆ ಹೇಗೆ? ಯಾಕೆಂದರೆ ಅದೊಂದು ಅವರಿಗೊಂದು ಪಾಠ ಆಗಬೇಕನ್ನತಕ್ಕಂಥ ವಿಚಾರದಲ್ಲಿ. ಈಗ ಒಟ್ಟು ನನ್ನ ಅಭಿಪ್ರಾಯ ಪ್ರಕಾರವಾಗಿ ನಾನು 3 ಒಂದು ಸ್ಟ್ರೈಕ್ ಮಾಡುವ ಅಂದಾಜಿಟ್ಟಿದ್ದೇನೆ. ಒಂದು ಯಾವ ರೀತಿ ಅಂತ ಹೇಳಿದರೆ, ನೇರವಾಗಿ ಮಕ್ಕಳನ್ನೇ ಕೂತ್ಕೊಳಿಸೋದು. ದೊಡ್ಡವರು ಯಾರನ್ನು ಕೂತ್ಕೊಳಿಸೋದಿಲ್ಲ. ಯಾರು ಶಿಕ್ಷಣದಿಂದ ಕಳೀಲಿಕ್ಕೆ ವಂಚಿತರಾಗಿದ್ದಾರೆ, ಯಾರು ಮಕ್ಕಳು ಶಾಲೆ ಓದ್ತಿದ್ದಾರೆ ಅವರನ್ನೇ ನೇರ, ಅದು ಒಂದು ದಿವಸದ ಪ್ರತಿಭಟನೆ ಅಲ್ಲ, ಅಹೋರಾತ್ರಿ ಪ್ರತಿಭಟನೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕೂತ್ಕೊಳಿಸ್ತೇವೆ. ಆ ಮಕ್ಕಳಿಗೆ ಉತ್ತರ ಕೊಡಲಿ, ಉಸ್ತುವಾರಿ ಸಚಿವರು ಬರಲಿ, ಕಂದಾಯ ಸಚಿವರು ಬರಲಿ, ಜಿಲ್ಲಾಧಿಕಾರಿಗಳು ಉತ್ತರ ಕೊಡಲಿ ಮಕ್ಕಳಿಗೆ. ಇದು ನಾವು ಪ್ರತಿಭಟನೆ ಮಾಡೋದು, ಇವರು ಆಶ್ವಾಸನೆ ಕೊಡೋದು ವಾಪಸ್ ಬರೋದು, ಖಾಲಿ ಹೋದ ಕೂಡಲೇ ನಾವು ನೋಡ್ತೇವೆ ಅಂತ. ಇವ್ರನ್ನ ಅಧಿಕಾರಿಗೆ ಕಳಿಸ್ತಾರೆ ಇಲ್ವಾ ಗೊತ್ತಿಲ್ಲ. ಅಲ್ಲಿ ಸರ್ಕಾರದ ಹತ್ರ ಕೇಳಿದ ಕೂಡಲೇ ನಮಗೆ ಇಲ್ಲ ನಾವು ಕೊಡ್ಲಿಕ್ಕೆ ಹೇಳಿದ್ದೇವೆ ಅಂತ ಹೇಳ್ತಾರೆ. ಇಲ್ಲಿ ಅಧಿಕಾರಿಗಳು ಕೇಳಿದ್ರೆ ನಮ್ಗೆ ಇಲ್ಲದೆ. ಅದಕ್ಕೆ ನಾನು ಹೇಳಿದ್ದೇನೆ ಅಂತ ಹೇಳಿದರೆ, ಈಗ ನಮ್ಮ ಇಡೀ ಇದರಲ್ಲಿ ಒಂದು 10-12 ಸಾವಿರ ಜನ ಇದ್ದಾರೆ. ಆ 10-12 ಸಾವಿರ ಜನ ಮಕ್ಕಳನ್ನೇ ನೇರವಾಗಿ ಜಿಲ್ಲಾಧಿಕಾರಿ ಕಚೇರಿ ಕೂತ್ಕೊಳಿಸೋದು. ಎಷ್ಟು ಲಕ್ಷ ಖರ್ಚಾದರೂ ಪರವಾಗಿಲ್ಲ, ಊಟದ ವ್ಯವಸ್ಥೆ ಆದರೂ ಕೂಡ ಮಕ್ಕಳನ್ನು ಅಹೋರಾತ್ರಿ, ಬೆಳಿಗ್ಗೆ ಸ್ವಲ್ಪ ಜನ ರಾತ್ರಿ ಸ್ವಲ್ಪ ಜನ ಕೂತ್ಕೊಳಿಸುವ ಒಂದು. ಇನ್ನೊಂದು ಏನಂತ ಹೇಳಿದರೆ, ಇದಕ್ಕೂ ಮೀರಿ ಅಧಿಕಾರಿಗಳು ಇದು ಮಾಡದೆ ಸ್ಪಂದನೆ ಕೊಡದಂತಲ್ಲಿ ನಾಳೆ ದಿನ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದೇ ಸಮಸ್ಯೆಯಿಂದ ಕೆಲವರು ಉದ್ಯೋಗ ಸಿಗದೆ, ಕೆಲವರು ಮನೆ ಇಲ್ಲದೆ, ಕೆಲವರು ಜೀವನ ಮಾಡ್ಲಿಕ್ಕೆ ಕಷ್ಟ, ಏನಾದರೂ ಆತ್ಮಹತ್ಯೆ ಆದಂತ ಸಂದರ್ಭದಲ್ಲಿ ಆಗ್ಬಾರ್ದು. ಒಂದು ವೇಳೆ ಇವರು ಮಾಡೋ ಸಮಸ್ಯೆ ಆಗ್ತಾ ಉಂಟು. ಈಗ ಕೆಲವು ಮಕ್ಕಳು ಏನು ಹೇಳ್ತಾರೆ ಅಂತ, ಅವರು ಓದ್ತಿದ್ದಾರೆ ಒಳ್ಳೆ ಮಾಡಿ ಅಷ್ಟು ಮಾತ್ರ ತಗೊಂಡು, ಈಗ ನಮ್ಮ ಬೋವಿ ಜನರಿಗೆ ಕೆಲವು ಹಣ ಇರ್ತದಪ್ಪ, ಅವರು ಒಳ್ಳೆ ಓದ್ತಿದ್ದಾರೆ, ನನಗೆ ಇಷ್ಟು 98% ಬಂದು ನನಗೆ ಓದುವ ಪರಿಸ್ಥಿತಿ ಬರಲಿಲ್ವ, ದೇವರು ಈ ರೀತಿ ಮಾಡಿತ ಅಂತ ಹೇಳಿ ಏನಾದ್ರೂ ಒಂದು ಮಕ್ಕಳು, ಈಗಿನ ಮಕ್ಕಳು ಗೊತ್ತುಂಟಲ್ಲ ಯಾವ ರೀತಿ ಅಂತ, ಏನಾದ್ರೂ ಒಂದು ಮಾಡ್ಕೊಂಡ್ರು. ಆಗ ಅದಕ್ಕೆ ಕೊನೆ ಯಾರು? ತಂದೆ ತಾಯಿಗಳಿಗೆ ಸಮಸ್ಯೆ ಇಲ್ಲ. ಇದು ಈಗ ಸರ್ಕಾರದ ಸಮಸ್ಯೆ ಹೇಳಿದ್ರೆ ಸರ್ಕಾರ ಮಟ್ಟದಲ್ಲಿ ನಾವು ಮಾತಾಡ್ಬೋದು. ಇದು ಸರ್ಕಾರ ಸಮಸ್ಯೆ ಅಲ್ಲ, ಇದು ಜಿಲ್ಲೆಯ ಸಮಸ್ಯೆ. ಜಿಲ್ಲೆಯಲ್ಲಿ ಈಗ ಜನಪ್ರತಿನಿಧಿಗಳು ಕುತ್ಕೊಂಡು ಖಡಕ್ ಎಚ್ಚರಿಕೆ ಕೊಟ್ಟರೆ ಯಾಕೆ ಆಗುದಿಲ್ಲ? ಆಗ್ತದೆ. ಅದು ಸರ್ಕಾರ, ಕೋರ್ಟ್ ಒಪ್ಪಿಗೆ ಕೊಟ್ಟಿದೆ, ಸರ್ಕಾರ ಒಪ್ಪಿಗೆ ಕೊಟ್ಟಿದೆ. ಹಾಗಾದ್ರೆ ಇದು ಎರಡೂ ಒಂದು ಏನು ಹೈಯರ್ ಅಥಾರಿಟಿ ಅಂತ ಹೇಳ್ಬೋದು. ಹಾಗಾದ್ರೆ ಜಿಲ್ಲಾ ಅಧಿಕಾರಿಗಳು ಯಾಕೆ ಇದನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ? ಸರ್ಕಾರ ಇದರಿಂದ ಆಕ್ಷನ್ ತಗೊಳ್ಬಹುದು. ಹೌದು, ಆಕ್ಷನ್ ಯಾಕೆ ತಗೊಳ್ತಾ ಇಲ್ಲ ಅಂತ ಸರ್ಕಾರ ಇವರಿಂದ ಯಾವ ರೀತಿಯಲ್ಲಿ ವರದಿ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಈಗ ಅಧಿಕಾರಿಗಳು ಸರ್ಕಾರಕ್ಕೆ ವರದಿಯ ಪ್ರತಿ RTI ಅಲ್ಲಿ ಸಿಗ್ಬೋದಲ್ಲ, ಅದು ಕೇಳಿದ್ರೆ ಕೊಡುದಿಲ್ಲ. ಅದು ಈಗ ನೋಡಿ, ಕೋರ್ಟ್ ಪ್ರತಿ ಉಂಟು ನಮ್ಮ ಹತ್ರ, ಈಗ ಮಾಡ್ಲಿಕ್ಕೆ ಕೊಡ್ಲೇಬೇಕು ಕಂಪಲ್ಸರಿ ಅಂತೇಳಿ ಅಧಿಕಾರಿ. ಮತ್ತೊಂದು ಮೊನ್ನೆ ಜಿಲ್ಲಾಧಿಕಾರಿಗಳ ಹತ್ರ ಕೇಳಿದಾಗ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಉಡುಪಿಯಲ್ಲಿ ಬೇರೆ ಜನಾಂಗದವರು, ದಲಿತ ಇವರು ನಿಮ್ಗೆ ಕೊಡ್ಲಿಕ್ಕೆ ಬಿಡುದಿಲ್ಲ. ನಾನು ನೇರವಾಗಿ ಇಲ್ಲಿ ಹೇಳುದಂತ ಹೇಳಿದ್ರೆ, ನಿಮ್ಗೆ ಯಾರು ಕೊಡ್ಲಿಕ್ಕೆ ಅಡ್ಡಗಾಲ ಆಗ್ತಿದ್ದಾರೆ ಅವರನ್ನು ನಮ್ಗೆ ಹೇಳಿ. ಕೋರ್ಟಿಗಿಂತ ಯಾರು ದೊಡ್ಡವರಿಲ್ಲ, ಕಾನೂನಿಗಿಂತ ಯಾರು ದೊಡ್ಡವರಿಲ್ಲಲ್ಲ. ನಾನು ರಿಟರ್ಜ್ ಆಗ್ತೇನೆ, ಅವರು ರಿಟರ್ಜ್ ಆಗ್ಲಿ, ಇಬ್ಬರ ಸಂಧಾನಲ್ಲಿ ಹೈಕೋರ್ಟ್ ಅಲ್ಲಿ ಏನಾಗ್ತದೆ ನೋಡ್ಬೋದಲ್ಲ ನಾವು. ಇದು ಒಬ್ಬರ ಫೇವರ್ ಆಗಿ ಇವರು ಅಧಿಕಾರಿಗಳು ವರ್ತನೆ ಮಾಡಿದಂತೆ. ಅದು ನೀವು ಎಲ್ಲಿಯ ಮಟ್ಟಿಗೆ ಅಂತ ಹೇಳಿದ್ರೆ, ಉಡುಪಿ ಜಿಲ್ಲೆಯಲ್ಲಿ ಒಟ್ಟು 5 ಜಿಲ್ಲೆಗಳಿದೆ, 5 ತಾಲೂಕಿದೆ. ಅದರಲ್ಲಿ ಕುಂದಾಪುರ ಮತ್ತು ಈ ಕಾರ್ಕಳದಲ್ಲವರು ಉಂಟಲ್ಲ, ಕುಂದಾಪುರ ತಾಲೂಕು ನಿಮ್ಮ ಬೋವಿ ಜನಾಂಗದವರೆಲ್ಲ ಹೇಳ್ತಾರೆ. ಅದಂತ ಆಕಾಶದಿಂದ ಬಿದ್ದವರ ನಾವಲ್ಲ. ಆಗ ನಾನು ಯಾವ ಜಾತಿ? ಆಕಾಶದಿಂದ ಬಿದ್ದವ್ರ ನೀವು? ಅದು ಒಳಗೆ ಹೋದ ಕೂಡಲೇ ಎಂತ ಹೇಳಿದ್ರೆ ಗೊತ್ತುಂಟಾ, ಈ ಪಾಪದವ್ರು ನಿಮ್ಗೆ ಗೊತ್ತುಂಟಲ್ಲಿ ಯಾವ ರೀತಿ ಬಡ ಜನಾಂಗದವ್ರು ಇರ್ತಾರೆ ಅಂತ ಹೇಳಿ. ಇಲ್ಲ ಅಂತ ಹೇಳಿ ವರದಿ ನೀವು ಅದನ್ನ ತಗೊಂಡಿದ್ದೀರಾ? ವರದಿ ಕೇಳಿದ್ರೆ ಕೊಡುದಿಲ್ಲ, ಅದು ಹೇಳಿದ್ದಲ್ಲ. ಬಾಯಿ ಮಾತಲ್ಲೇ ವರದಿ ನಿಮ್ಮವ್ರು ಇಲ್ಲ ಹೇಳ್ತಾರೆ. ಮತ್ತೆ ನೋಡಿ, ಮತ್ತೆ ನಿಮ್ಮ ವಲಸೆ ಪ್ರಮಾಣ ತತ್ತಿ ಬಾಯಿ ಮಾತು ಹೇಳ್ತೀವಿ, ಯಾವುದೇ ರೀತಿ ದಾಖಲೆ ಇಲ್ಲ ಅವ್ರ ಹತ್ರ. ಈ ಬಡ ಜನಾಂಗದವರು ಆಫೀಸಿಗೆ ಹೋದ ಕೂಡಲೇ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ವಲಸೆ ಪ್ರಮಾಣ ತತ್ತಿ ಹೋಗಿ ಅಮ್ಮ, ಒಳಗೆ ಎಂಟ್ರೆನ್ಸ್ ಇಲ್ಲ ನಿಮ್ಗೆ. ನಿಮ್ಗೆ ವಲಸೆ ಪ್ರಮಾಣ ಪತ್ರ ತರ್ಲಿಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟವ್ರು ಯಾರು? ನೀವು ಅವರನ್ನು ವಾಪಸ್ ಕಳಿಸುವವರಾದ್ರೆ ನಿಮ್ಗೆ ಅಧಿಕಾರ ಕೊಟ್ಟವ್ರು ಯಾರು? ನಿಮ್ಗೆ ಜಿಲ್ಲಾಧಿಕಾರಿ ಅಧಿಕಾರ ಕೊಟ್ಟಿದ್ದಾರೆ, ವಲಸೆ ಪ್ರಮಾಣ ಪತ್ರ ಕಡ್ಡಾಯ ಅಂತೇಳಿ ಕಂದಾಯ ಸಚಿವರು ಕೊಟ್ಟಿದ್ದಾರೆ, ಸರ್ಕಾರ ಕೊಟ್ಟಿದ್ದ, ಕೋರ್ಟ್ ಕೊಟ್ಟಿದ್ದ. ನೀವು ಯಾವುದೇ ದಾಖಲೆ ಇಲ್ಲದ ಇಷ್ಟು ಜೋರು ಮಾತಾಡ್ಬೇಕಂದ್ರೆ ನಾವು ಸಂಪೂರ್ಣ ದಾಖಲೆ ತಗೊಂಡ್ರೆ ಎಷ್ಟು ಮಾತಾಡ್ಬೇಕಾಗ್ತದೆ ಅಲ್ಲಿ? ಅಲ್ಲ, ಒಂದು ಮನೆಗೆ ಒಂದು ವಿದ್ಯುತ್ ಶಕ್ತಿ ಇರ್ಬೋದು, ನಳಿನಿನ ಪೈಪ್ ಇರ್ಬೋದು, ಒಂದು 10 ವರ್ಷ 15 ವರ್ಷ ಇದ್ದವರು ಅಲ್ಲಿಯವರಾಗ್ತಾರೆ. ಬಟ್ ಇದು 50 ವರ್ಷಗಳಿಂದ ಕೊಡ್ತಾ ಬರುವಂಥದ್ದನ್ನ 10 ವರ್ಷದಿಂದ ನಿಲ್ಲಿಸುದಂದ್ರೆ ಯಾವ ರೀತಿ ಕಾನೂನು ನಮಗೂ ಗೊತ್ತಾಗುದಿಲ್ಲ. ಈಗ ನೋಡಿ, ನಮ್ಗೆ ಎಲ್ಲರಿಗೆ ಪ್ರತಿಯೊಬ್ಬರಿಗೂ ರೇಷನ್ ಕಾರ್ಡ್ ಉಂಟು, ವಾಟರ್ ಐಡಿ ಉಂಟು, ಆಧಾರ್ ಕಾರ್ಡ್ ಉಂಟು, ಸರ್ಕಾರದಿಂದ ಸಿಗುವ ಫೆಸಿಲಿಟಿಯನ್ನೆಲ್ಲ ವರ್ಷಗಳಿಂದ ಇಲ್ಲೇ ನೀವು ಸ್ವಂತ ಮನೆ ಉಂಟು, ಡೋರ್ ನಂಬರ್ ಎಲ್ಲ ಉಂಟು. ಎಲ್ಲ ಚುನಾವಣೆಗಳಲ್ಲಿ ಚುನಾವಣೆ ಉಂಟು. ಮತ್ತೆ ಎಲ್ಲ ಚುನಾವಣೆ ಓಟ್ ಹಾಕಿದ್ದಾರೆ. ಮತ್ತೆ ಮುಂಚಿನ ತಲೆಮಾರಿಗೆ ಜಾತಿ ಪ್ರಮಾಣ ಪತ್ರ ಉಂಟು. 10 ವರ್ಷದಿಂದ ತಂದೆ ಕೊಟ್ಟಿದ್ದಾರೆ, ಮಗನಿಗೆ ಕೊಡ್ತಿಲ್ಲ. ತಂದೆಗೆ ಪರಿಶಿಷ್ಟ ಜಾತಿಯಲ್ಲಿ ಕೊಟ್ಟರೆ ಮಗನಿಗೆ ಪ್ರವರ್ಗದಲ್ಲಿ ಕೊಡುದು. ಎಂತ ತಂದೆ ಬೇರೆ ಮಗ ಬೇರೆ, ಎನ್ನ ಅಧಿಕಾರಿಗಳು ಯಾವ ರೀತಿ ವಿಶ್ಲೇಷಣೆ ಮಾಡಿದ್ದಾರೆ ಗೊತ್ತಿಲ್ಲ. ಮತ್ತೊಂದು ಕಡೆ ಅಂತ ಹೇಳಿದ್ರೆ, ನಿಮ್ಗೆ ಈಗ ಜಾತಿ ಪ್ರಮಾಣ ಪತ್ರ ಕೊಟ್ಟಿದ್ದಾರೆ, ನಿಮ್ಮ ಮಗು ಈಗ PUC ಓದ್ತುಂಟು, ಒಂದು CET ಎಕ್ಸಾಮ್ ಬರೀತದೆ ನಿಮ್ಮ ಮಗು. ನೀವು CET ಎಕ್ಸಾಮ್ ಬರೀಲಿರುವಾಗ ನೀವು ಆಫೀಸಿಗೆ ಹೋಗ್ತೀರಿ, CET ಎಕ್ಸಾಮ್ ಬರೀಲಿಕ್ಕೆ ಸರ್ಕಾರದ ಏನೋ ಸೇವೆಯನ್ನು ಮಾಡ್ಲಿಕ್ಕೆ ಹೋಗ್ತೀರಿ. ನಿಮ್ಗೆ ಗೊತ್ತಿಲ್ಲದೆ ಜಾತಿಯನ್ನೇ ಕ್ಯಾನ್ಸಲ್ ಮಾಡೋದು.
ನಾನು ಅದೇ ಹೇಳಿದ್ದು, ಬಹಳಷ್ಟು ಜಾತಿಗಳನ್ನು ಈ ಒಂದು ಕಂಪ್ಯೂಟರೈಸೇಷನ್ ಆದ ಬಳಿಕ ಡಿಲೀಟ್ ಮಾಡಿದ ನಂತರ ಈ ಸಮಸ್ಯೆಗಳು ಬಂದಿದೆ ಅಂತ. ಯಾಕೆಂದರೆ ತಾವು ಹೇಳಿದಾಗೆ ನಾಗಮೋಹನ್ ಆಯೋಗದಿಂದ ಬಂದ ನಂತರ ಈ ಸಮಸ್ಯೆ ಬಂತ. ಆದರೆ ಕೆಲವರಿಗೆ ಕೊಡ್ತಿದ್ದಾರಲ್ಲ, ನಾನು ನೇರ ಆರೋಪ ಮಾಡ್ತೇನಲ್ಲ, ಕೆಲವರಿಗೆ ಕೊಡ್ತಿದ್ದಾರಲ್ಲ ಈಗ, ಅದೇ ಇಲ್ಲಿಂದ ಕೊಡ್ತಿದ್ದಾರೆ ಈಗ. ಕೆಲವರಿಗೆ ಹಣ ಇರುವವರಿಗೆ, ಆಸ್ತಿ ಪಾಸ್ತಿ ಇರುವವರಿಗೆ, ದೊಡ್ಡ ದೊಡ್ಡ ಕಾರ್, ಐಫೈ ಕಾರ್ ಇಟ್ಕೊಂಡು ಇನ್ನೋವಾ ಕಾರ್ ಬರುವವರಿಗೆ ಸಿಗ್ತದಲ್ಲ ಇದು ಜಾತಿ ಪ್ರಮಾಣ ಪತ್ರ. ಇಲ್ಲಿ ವಂಚಿತರಾಗುದು ಯಾರು? ಬಡವರು, ಬಡವರ್ಗರು. ಇಲ್ಲಿ ಶ್ರೀಮಂತರಿಗೆ ಜಾತಿ ಪ್ರಮಾಣ ಕೊಡ್ತಿದ್ದಾರೆ. ಈಗ ಪ್ರಸ್ತುತವಾಗಿ 10 ವರ್ಷ ಆಯ್ತಲ್ಲ, 3 ವರ್ಷದ ಮುಂಚೆ ನಾನೇ ಮಾಡ್ಕೊಂಡಿದ್ದೇನೆ. ನನಗೆ ಜಾತಿ, ನನ್ನ ತಂದೆಗುಂಟು, ತಾಯಿಗುಂಟು, ನಮಗೆಲ್ಲ ಜಾತಿ ಪ್ರಮಾಣ ಪತ್ರ ಉಂಟು. ಹಾಗಾದ್ರೆ ಇದು ಈ ಒಂದು ಸಮಸ್ಯೆ ಉದ್ಭವ ಆಗಿರುವುದು ಈ ಒಂದು ಒಳ ಮೀಸಲಾತಿ ಕೊಟ್ಟ ನಂತರವಾ? ಇಲ್ಲ, ಒಳ ಮೀಸಲಾತಿ 2025ರಲ್ಲಿ ಆದದ್ದು, ಸರ್ಕಾರ ಮಾಡಿದ್ದು. ಈ ಸಮಸ್ಯೆ ಶುರುವಾಗಿ 10 ವರ್ಷ ಆಗಿದೆ. 10 ವರ್ಷ ಆಯ್ತು. ಈ ನಮ್ಮ ಬೈಂದೂರು ಶಾಸಕರು ಸುಕುಮಾರ್ ಶೆಟ್ಟಿ ಇರುವಾಗ ಒಮ್ಮೆ ವಿಧಾನಸೌಧದಲ್ಲಿ 2016ರಲ್ಲಿ ಒಮ್ಮೆ ಅವರು ಮಾತಾಡಿದ್ದಾರೆ ಇದರ ಬಗ್ಗೆ. ಆಗಿನ ಸಚಿವರು ಪ್ರಿಯಾಂಕ ಖರ್ಗೆ ಅವರಲ್ಲಿ. ಆ ಪ್ರಿಯಾಂಕ ಖರ್ಗೆ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಿಮಗೆ ಇವರು ಪರಿಶಿಷ್ಟ ಜಾತಿಯಲ್ಲಿ ಬರೋದು ನೀವು ಕೊಡಲೇಬೇಕಂತೇಳಿ ಅವರು ಕೂಡ ಅಲ್ಲಿ ವಿಧಾನಸೌಧದಲ್ಲಿ ಹೇಳಿದ್ದಾರೆ. ಈಗ ಪವನ್ ಅವರೇ, ಈಗ ಬಹಳಷ್ಟು 10 ವರ್ಷಗಳಿಂದ ಒಂದು ಹೋರಾಟವನ್ನು ಮಾಡ್ತಾ ಇದೆ. ಇದಕ್ಕೆ ಒಂದು ನ್ಯಾಯ ಸಿಗಬೇಕಾದ್ರೆ ಉಭಯ ಜಿಲ್ಲಾಡಳಿತಗಳು ಯಾವ ರೀತಿಯ ಕ್ರಮವನ್ನು ಕೈಗೊಳ್ಳಬೇಕು ತಕ್ಷಣಕ್ಕೆ, ಇಲ್ಲದ್ರೆ ನಿಮ್ಮ ಮುಂದಿನ ಹೋರಾಟ ಯಾವ ರೀತಿ ಇರ್ತದೆ? ನಾನು ಹೇಳೋದಾದ್ರೆ ಎರಡೂ ಜಿಲ್ಲೆ, ನಾನು ಇದು ಮಾಧ್ಯಮದ ಮುಖಾಂತರ ನೇರವಾಗಿ ಹೇಳೋದಂತ ಹೇಳಿದರೆ, ಇನ್ನೂ ಜೂನಲ್ಲಿ ಮಕ್ಕಳಿಗೆ ಕಾಲೇಜ್ ಸ್ಟಾರ್ಟ್ ಆಗ್ತದೆ. ಅಡ್ಮಿಷನ್ ಆದ ಮೇಲೆ ಅರ್ಧದಲ್ಲಿ ಯಾರು ಜಾತಿ ಪ್ರಮಾಣ ಪತ್ರವನ್ನು ತಗೊಳ್ಳೋದಿಲ್ಲ. ಅದಕ್ಕೆ ನಾನು ಹೇಳೋದು, ನೀವು ಮೇ 30ರೊಳಗೆ ಏನಂತ ತೀರ್ಮಾನ ಮಾಡಬೇಕು. ಎರಡೂ ಜಿಲ್ಲೆ, ಉಭಯ ಜಿಲ್ಲೆಯವರು ಸಿಟ್ಟಿಂಗ್ ತಗೊಳ್ಬೇಕು ಮೊದಲು ಜಿಲ್ಲಾಧಿಕಾರಿಗಳಿಂದ. ಸಿಟ್ಟಿಂಗ್ ಕರೆದು ಆಯಾ ಶಾಸಕರನ್ನು ಕರೆದು ಅಲ್ಲಿಯ ಅಭಿವೃದ್ಧಿ, ಅಲ್ಲಿಯ ಸಮಿತಿಗಳನ್ನು ಕರೆದು ಇವರು ಚರ್ಚೆಯನ್ನು ಮಾಡಿಕೊಳ್ಬೇಕು. ಈಗ ಯಾರು ಇವರಿಗೆ ಆಬ್ಜೆಕ್ಷನ್ ಹಾಕಿದ್ದಾರೆ, ನಮ್ಮನ್ನು ಕರಿಬೇಕು, ಅವರನ್ನು ಕರೆದು ಜಿಲ್ಲಾಧಿಕಾರಿ ಇರುವುದು ಯಾಕೆ, ಸಮಸ್ಯೆ ಪರಿಹಾರ ಮಾಡಬೇಕು ಸಿಟ್ಟಿಂಗ್ ಕರೆಸಿ. ಇದು ಒಬ್ಬರೊಬ್ಬರ ಫೇವರ್ ಆಗಿ ನಾವು ಗುಟ್ಟಾಗಿ ಮಾತಾಡೋ ವಿಷಯ ಏನೂ ಇಲ್ಲ ಇದರಲ್ಲಿ. ಸರ್, ಇನ್ನೊಂದು, ಈ ಒಂದು ಪ್ರತಿ ಆದಿತ್ಯವಾರ ಏನೋ ಒಂದು ಸಭೆ ನಡೀತದೆ ಪೊಲೀಸ್ ಇದರಲ್ಲಿ, ಅದರಲ್ಲಿ ಕೂಡ ಇದು ಚರ್ಚೆ ಬಂದಿದೆ. ಬಹಳ ಎಲ್ಲ ಕಡೆ ಚರ್ಚೆ ಬಂದಿದೆ. ನಿಮ್ಮ ನಿಗಮದಲ್ಲಿ ನಿಮ್ಮ ಪೊಲೀಸ್ ಚರ್ಚೆ, ಅಧಿಕಾರಿಗಳ ಚರ್ಚೆ, ತಹಸೀಲ್ದಾರ್ ಚರ್ಚೆ, ನಿಮ್ಮ ಪರಿಶಿಷ್ಟ ಜಾತಿ ಪಂಗಡಗಳ ಚರ್ಚೆ, ಎಲ್ಲದರಲ್ಲಿಯೂ ಬಟ್ ಇದಕ್ಕೆ ತಾರ್ಕಿಕ ಅಂತ್ಯ ಒಂದು ಸಿಗ್ತದೆ? ಅಂತ್ಯವೇ ಇಲ್ಲ. ತುಂಬಾ ಬಡವರು ಇರುವವರಿಗೆ ಎದುರು ಹೋಗ್ಲಿಕ್ಕೆ ಸಾಮರ್ಥ್ಯ ಇಲ್ಲ, ಒಳಗೆ ಬಿಡುದಿಲ್ಲ ಅಧಿಕಾರಿಗಳು. ಮಾತಾಡ್ಲಿಕ್ಕೆ ಬಂದ್ರೆ ನೀವು ಅದು ತನ್ನಿ ಇದು ತನ್ನಿ, ಅವರಿಗೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಬಿಟ್ಟರೆ ಬೇರೆ ದಾಖಲೆ ಕೇಳಿದ್ರೆ ಅವ್ರಿಗೆ ಗೊತ್ತಾಗುದಿಲ್ಲ. ಇಲ್ಲೆಲ್ಲ ಮನೆ ಮಾಡಿ ಅದರಲ್ಲಿ ವಾಸ ಇದ್ದವರೇ ಎಲ್ಲ ವಾಸ, ಡೋರ್ ನಂಬರ್, ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಎಲ್ಲವೂ ಉಂಟು ಅವರು. ಇವನ್ ಬಾಡಿಗೆ ಮನೆಯಲ್ಲಿ ಇದ್ದವರು ಎಲ್ಲ ದಾಖಲೆ ಕೂತ್ಕೊಂಡಿದ್ದಾರೆ. ದಾಖಲೆಗೆ ಯಾವ್ದು ಸಮಸ್ಯೆ ಇಲ್ಲ. ಇಲ್ಲಿ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ತಲೆ ಓಡಿಸುತ್ತಾರೆ ನೋಡಿ. ಈ ವಲಸೆ ಪ್ರಮಾಣ ಪತ್ರ ತರಲಿಕ್ಕೆ ಆಗುದಿಲ್ಲ ಅಂತ ಗೊತ್ತುಂಟು ಅವರಿಗೆ. ಯಾಕಂತ ಹೇಳಿದ್ರೆ ಇಲ್ಲಿ 100 ವರ್ಷ ಮುಂಚೆ ಬಂದವರು. ಈಗ ನಾವು ಹೋಗಿ ಅಲ್ಲಿ ಕೇಳಿದ್ರೆ ಕೊಡ್ತಾರ ನಮ್ಗೆ? ಅಲ್ಲಿ ದಾಖಲಾತಿಲ್ಲ, ಏನಿಲ್ಲ, ಕೊಡ್ತಾರ? ಇವ್ರಿಗೆ ಗೊತ್ತುಂಟು ತರ್ಲಿಕ್ಕೆ ಆಗುದಿಲ್ಲ ಅಂತೇಳಿ. ಅದಕ್ಕಾಗಿ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ವಲಸೆ ಪ್ರಮಾಣ ತಂದ ಹೇಳಿದ ಕೂಡಲೇ ನಮ್ಮವ್ರು ಏನ್ ಮಾಡ್ತಾರೆ, ವಾಪಸ್ ಹೋಗ್ತಾರೆ. ತರ್ಲಿಕ್ಕೆ ಆಗುದಿಲ್ಲ ಅಂತ ಗೊತ್ತುಂಟು. ಅಲ್ಲಿ ಅಧಿಕಾರಿಗಳು ಸೇಫ್ಟಿ, ಇಲ್ಲಿ ವಂಚಿತರು ಅವರು. ಈಗ ಈ ಒಂದು ವಿಚಾರದಲ್ಲಿ ತಾವು ಮುಂದಿನ, ನಾನು ಈಗಾಗಲೇ ಹೇಳಿದಾಗೆ ಮತ ಬಹಿಷ್ಕಾರ ಇರ್ಬೋದು, ಈ ಒಂದು ರಾಜಕೀಯ ನಾಯಕರಿಗೆ ಎಚ್ಚರಿಕೆ ಇರ್ಬೋದು, ಒಂದು ಹೇಳಿದ್ರಿ ತಾವು ಮಕ್ಕಳನ್ನೇ ನಾವು ಪ್ರತಿಭಟನೆಗೆ ಇಳಿಸ್ತೇವೆ ಅಂತ. ಮತ್ತೆ ಈ ಒಂದು ವಿಚಾರದಲ್ಲಿ ಯಾವ ರೀತಿ ಮುಂದುವರಿತೀರಿ? ಯಾಕೆಂದರೆ ರಾಜಕೀಯದಲ್ಲಿ ಕೂಡ ಅವರಿಗೆ ನಿಮ್ಮ ಬಲ ಬೇಕೇ ಇರ್ತದೆ. ತಾವು ಹೇಳ್ತಾ ಇದ್ರೆ 60,000 ರಿಂದ 70,000 ಇದ್ದೇವೆ, ಅದರಲ್ಲಿ ಕನಿಷ್ಠ ಒಂದು 30,000 ಆದರೂ ಓಟ್ ಇರ್ಬೋದು ಮಕ್ಕಳನ್ನು ಬಿಟ್ಟು. ಸರಿ, ಅದನ್ನು ತಾವು ಯಾವ ರೀತಿ ಅಸ್ತ್ರವನ್ನಾಗಿ ಬಳಸ್ಬೋದಾ? ಈಗ ಒಂದು ಮತ ಬಹಿಷ್ಕರಣೆ ಮಾಡಲೇಬೇಕಾಗ್ತದೆ. ಇವರು ನಮಗೆ ಪರಿಹಾರ ಕೊಡಿ ಈಗ ನಾನು ಹೈಕೋರ್ಟಿಗೆ ಹೋದ ತಿಂಗಳು ರೀಟ್ ಅರ್ಜಿ ಸಲ್ಲಿಸಿದ್ದೀನಿ, ವ್ಯಕ್ತಿಗವಾಗಿ ನಾನೇ ಸಲ್ಲಿಸಿದ್ದೀನಿ. ಯಾಕಂತ ಹೇಳಿದರೆ ಅಧಿಕಾರಿಗಳಿಗೆ ಮಾನಮುಖದೊಮ್ಮೆ ಅವರ ವಿರುದ್ಧ, ಯಾಕಂದರೆ ಇವರು ಕಾನೂನಿಗಿಂತ ದೊಡ್ಡ ಅಧಿಕಾರಿಗಳಾಗಿದೆ. ಈಗ ನಮ್ಮ ಉಡುಪಿ ಮತ್ತು ಮಂಗಳೂರಿನವರು ಯಾವ ರೀತಿ ವರ್ತನೆ ಅಂತ ಹೇಳಿದರೆ, ಕಾನೂನಿಗಿಂತ ನಮ್ಮದೇ ಕಾನೂನು ದೊಡ್ಡದು ಅಂತೇಳಿ ಹೈಕೋರ್ಟ್ ಅರ್ಜಿಯನ್ನು, ಈಗ ನಾವು ಹೈಕೋರ್ಟ್ ಆಗ್ತೇವೆ, ನಿಮ್ಮ ಅರ್ಜಿಗೂ ಅವರು ಸಮ್ಮತ ಕೊಡದಂತಾದ ಕೇಳಿ, ಹಾಗಾದ್ರೆ ನಿಮ್ಮ ಅರ್ಜಿ ಹೈಕೋರ್ಟ್ ಅರ್ಜಿಗೆ ಮರ್ಯಾದೆ ಇಲ್ವ ಅಲ್ಲಿ? ಹಾಗಾದರೆ ನಾವು ನೇರವಾಗಿ ಮೊದಲ ಹೋರಾಟ ಮಕ್ಕಳು ನಿಮ್ಮ ಹತ್ರ ಕೇಳಿಕೆ ಮಾಡ್ತೇವೆ. ಈ ಲೋಕಾಯುಕ್ತ ಇದಕ್ಕೂ ತಾವು ದೂರು ಕೊಟ್ಟಿದ್ದೀರಿ? ಲೋಕಾಯುಕ್ತ ಕೊಟ್ಟಿದೆ. ಅದರಲ್ಲಿ ಯಾವ ರೀತಿಯ ಲೋಕಾಯುಕ್ತ ಅಂತ ಹೇಳಿ ಮೊನ್ನೆ ಉಡುಪಿ ಜಿಲ್ಲೆ ಮತ್ತು ದಕ್ಷಿಣ ಕಡೆಗೆ ಬಂದು ಹೋಗಿದ್ದಾರೆ. ಈಗ ಅದು ಬಂದ ನಂತರ ನಾನು ಲೋಕಾಯುಕ್ತಕ್ಕೆ ಹಾಕಿದ್ದು. ಲೋಕಾಯುಕ್ತಕ್ಕೆ ನಾನು ನೇರವಾಗಿ ಲೋಕಾಯುಕ್ತ ಬರೆಯುವಾಗ ಅಧಿಕಾರಿಗಳ ಹೆಸರು ಮೆನ್ಷನ್ ಮಾಡಿ ಬರ್ತಿದ್ದೀನಿ ಅದರಲ್ಲಿ. ಯಾಕಂತ ಹೇಳಿದ್ರೆ ಇಲ್ಲಿ ಕೆಳ ಮಟ್ಟದ ಅಧಿಕಾರಿಗಳ ಸಮಸ್ಯೆ ಅಂತ ಹೇಳುವುದಿಲ್ಲ. ಯಾಕಂದ್ರೆ ಇನ್ನೂ ಹಾಗಾದ್ರೆ ಆರಂಭ ಆಗ್ಬೇಕಷ್ಟೇ. ಹೌದು, ಅರ್ಜಿ ಹಾಕಿದ್ದೇನೆ. ಈಗ ನಾನು ಕೂಡ ಈಗ ಲೋಕಾಯುಕ್ತರನ್ನ ಸಮಯ ಭೇಟಿ ತಗೊಂಡು ಅವ್ರು ನೇರವಾಗಿ ಭೇಟಿ, ಈಗ ನಾಡ್ದು 15ನೇ ತಾರೀಕು ಮುಖ್ಯಮಂತ್ರಿಗಳ ಮತ್ತು ನಮ್ಮ ನಿಗಮದ ಅಧ್ಯಕ್ಷರನ್ನು ಭೇಟಿ ಮಾಡ್ತಿದ್ದೇನೆ. 15ನೇ ತಾರೀಕು ನಂತರ ಭೇಟಿ ಆದ ಮೇಲೆ ನೇರವಾಗಿ ಲೋಕಾಯುಕ್ತಕ್ಕೆ ಹೋಗಿ ನೇರವಾಗಿ ಅದೇ ಸ್ಪೆಷಲ್ ಕರೆಸಿ ಸಿಟ್ಟಿಂಗ್ ಮಾಡಿಸಿ ಲೋಕಾಯುಕ್ತದಲ್ಲಿ, ಈಗ ಅಂದರೆ ಕೋರ್ಟಿಗೆ ಹಾಕಿದ ಮೇಲೆ ಲೋಕಾಯುಕ್ತದವರು ಕೋರ್ಟ್ ನೋಟಿಸ್ ಆಗ್ತದೆ ಅವರಿಗೆ, ಅಧಿಕಾರಿಗಳಿಗೆ. ನಾನು ಹೇಳಂದ್ರೆ ಇಲ್ಲಿ ವಿ ಆಗಲಿ ಅವರ ಸಮಸ್ಯೆ ಅಂತ ಹೇಳುದಿಲ್ಲ. ಯಾಕಂದ್ರೆ ಇವರು ಅರ್ಜಿ ಕೊಟ್ಟ ಕೂಡಲೇ ಅಲ್ಲಿ ಫೈನಲ್ ಆಗೋದು ತಹಸೀಲ್ದಾರ್ ಕೈಯಲ್ಲಿ, ಸಮಸ್ಯೆ ಆಗೋದು ಅಲ್ಲಿ ನಮಗೆ. ಈಗ ನಿಮ್ಮ ಬೋವಿ ಸಮಾಜದ ಸಂಘಟನೆಯನ್ನು ಬಳಸಿಪಡಿಸಿಕೊಂಡು ಮುಂದಿನ ದಿನಗಳಲ್ಲಿ ಇದಕ್ಕೊಂದು ಸಮಸ್ಯೆಗೆ ಪರಿಹಾರ ಸಿಗುವವರೆಗೆ
ಯಾವ ರೀತಿಯ ಹೋರಾಟಕ್ಕೆ ಇಳಿತಾ ಇದ್ದೀರಿ? ಅಂದರೆ ಇದನ್ನು ಅರ್ಧಕ್ಕೆ ಬಿಡುವ ಪ್ರಶ್ನೆ ಇಲ್ಲ. ಅರ್ಧಕ್ಕೆ ಬಿಡುವ ಪ್ರಶ್ನೆ ಇಲ್ಲ. ಮತ್ತೊಂದು, ನಾನು ಎಲ್ಲ ಬೋವಿ ಜನಾಂಗದವರಿಗೆ ನಿಮ್ಗೆ ಇದರ ಮುಖಾಂತರ ನೇರವಾಗಿ ಹೇಳುವುದೇನಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಎದುರುವ ಅಗತ್ಯವಿಲ್ಲ. ಅಧಿಕಾರಿಗಳು ನಿಮ್ಗೆ ಯಾವುದೇ ರೀತಿಯ ನೀವು ಅಪ್ಲೈ ಮಾಡ್ಲಿಕ್ಕೆ ಹೋದ್ರೆ ನಿಮ್ಗೆ ಕಿರುಕುಳ ಕೊಟ್ಟಂತಲ್ಲಿ ನೇರವಾಗಿ ನಮ್ಮನ್ನ ಭೇಟಿಯಾಗಿ ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆನ ಪರಿಹಾರ ಮಾಡಿಕೊಡೋದು ನಾವು ಮಾಡಿಕೊಡ್ತೇವೆ. ನಿಮ್ಗೆ ಯಾವ ಬೋವಿ ದಿವಸ ತಡ ಆಗ್ಬೋದು, ಸ್ವಲ್ಪ ತಡ ಆಗ್ಬೋದು ಅಷ್ಟೇ ವಿನಃ ನಿಮಗೆ ಪರಿಹಾರ ಕೊಟ್ಟಂತಹ ಅಧಿಕಾರಿಗಳು. ಮತ್ತೆ ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆ ಅದರಲ್ಲಿ ನಾನಂತೂ ಅದರಲ್ಲಿ ರಾಜಕತೆ ಮಾಡುವ ಅವಶ್ಯಕತೆ ಇಲ್ಲ. ನೇರವಾಗಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ನಾನು ಇಲ್ಲಿ ಹೇಳುವುದೇನಂತ ಹೇಳಿದ್ರೆ, ನಿಮ್ಗೆ ನೇರವಾಗಿ ನಾನು ಎಚ್ಚರ ಕೊಡ್ತೇನೆ. ಇದರ ಮುಂಚೆ ಎಲ್ಲ ಮಾಧ್ಯಮಗಳಲ್ಲಿ ಪ್ರೆಸ್ ಮೀಟ್ ಮಾಡುವಾಗ ಎಚ್ಚರಿಕೆಯನ್ನ ಕೊಟ್ಟಿದ್ದೇನೆ. ನೀವು ಬೋವಿ ಜನಾಂಗದವರಿಗೆ ಸಮಸ್ಯೆ ನೀಡಬೇಡಿ. ನೀಡಿದ್ದಲ್ಲಿ ಯಾರೇ ಅಧಿಕಾರಿಗಾಗ್ಲಿ ಎಲ್ರಿಗೂ ಕಾನೂನು ಒಂದೇ. ನನ್ಗೂ ಕಾನೂನು ಒಂದೇ, ನಿಮ್ಗೂ ಕಾನೂನು ಒಂದೇ. ಕಾನೂನು ರೀತಿಯಲ್ಲಿ ಹೋರಾಟ ಮಾಡಬೇಕಾಗ್ತದೆ. ಹಾಗಾಗಿ ಜಿಲ್ಲೆಯ ಸುವ್ಯವಸ್ಥೆಯಿಂದ ಯಾವುದೇ ರೀತಿಯ ತೊಂದರೆಯನ್ನು ಮಾಡದೆ ಜನರಿಗೆ ಯಾವ ರೀತಿ ಸಮಸ್ಯೆ ಬೇಕಾ ಸಮಸ್ಯೆ ಆಗಿದೆ ಅದನ್ನು ಅಲ್ಲಿ ಜಿಲ್ಲೆಯಲ್ಲೇ ಪರಿಹಾರ ಮಾಡುವ ರೀತಿಯಲ್ಲಿ ಅಧಿಕಾರಿಗಳು ವರ್ತನೆಯನ್ನ ಮಾಡಿ ಮಕ್ಕಳಿಗೆ ಶಾಪ ಯಾವುದೇ ರೀತಿಯ ನಿಮಗೆ ತಟ್ಟುವುದು ಬೇಡ. ಹಾಗಾಗಿ ನಾನು ಹೇಳುದಂತ ಹೇಳಿದೆ, ಈ ಹೋರಾಟ ಹೈಕೋರ್ಟ್ ಅಲ್ಲಿ ತಪ್ಪಿದ್ರು ಸುಪ್ರೀಂ ಕೋರ್ಟ್ ಮೆಟ್ಟಿಲತ್ತಿದ್ದು ಇದೇ 100ಕ್ಕೆ 100 ಶಪಥ. ಹಾಗಾಗಿ ಅಧಿಕಾರಿಗಳು ಎಚ್ಚರ ವಹಿಸಬೇಕಂತೇಳಿ ಈ ಮುಖಾಂತರ ಪವನ್ ಕುಮಾರ್ ಅವರೇ, ಬಹಳಷ್ಟು ಏನು ಬೋವಿ ಜನಾಂಗದ ಈಗಿನ ಸಣ್ಣ ಸಣ್ಣ ಮಕ್ಕಳು ಎದುರಿಸ್ತಕ್ಕಂಥ ಸಮಸ್ಯೆಗಳನ್ನು ನಮ್ಮ ಟಿವಿಯೊಂದಿಗೆ ಆಗಮಿಸಿ ಬಹಳಷ್ಟು ಚರ್ಚೆಯನ್ನು ಮಾಡಿದ್ದಾರೆ. ಮತ್ತೊಂದು ಏನಂತ ಹೇಳಿದ್ರೆ, ಈಗ ನಾನು ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ಹೈಕೋರ್ಟ್ಗೆ ಒಂದು ಮನವಿ ಸಲ್ಲಿಸ್ತೇನೆ ಈ ವಾರದಲ್ಲಿ. ಏನಂತ ಹೇಳಿದ್ರೆ, ಈಗ ನೀವು ಬೋವಿ ಜನಾಂಗದವರು ಉಡುಪಿ ಜಿಲ್ಲೆಯಲ್ಲಿ ಇಲ್ಲ ಅಂತ ಹೇಳ್ತಿದ್ದೀರಿ, ದಕ್ಷಿಣ ಉಡುಪಿಯಲ್ಲಿ. ಪ್ರಸ್ತುತವಾಗಿ ನೀವು ಉಡುಪಿ ಮತ್ತು ದಕ್ಷಿಣ ಕನ್ನಡದಲ್ಲಿ ಒಂದು ಪುನಃ ಜನಗಣತಿ ಜಾತಿ ಗಣತಿ ಮಾಡಬೇಕು. ಬೋವಿ ಜನಾಂಗದವರದ್ದು ಮಾತ್ರ ಮಾಡಿಸಿ ಅವರು ಮೂಲಕಸು ಪಾದೆಯಲ್ಲಿ ಕಲ್ಲು ಹೊಡಿತಿದ್ದಾರೆ, ಮೂಲಕಸು ಬೇಣು ಮಾಡ್ತಾರೆ ಅಂತೇಳಿ ನೀವು ಜಾತಿ ಪ್ರಮಾಣ ಪತ್ರ ಕೊಡಿ. ನಮ್ಗೆ ನೇರವಾಗಿ ಕೊಡೋದು ಬೇಡ. ಆ ಪ್ರಮಾಣ ಮಾಡುವಾಗ ನೀವು ಜಿಲ್ಲೆಯದ್ದು ಮುಖಂಡರನ್ನ ಕರ್ಕೊಂಡು ಹೋಗ್ಬೇಕು. ಇವರು ನೇರವಾಗಿ ಮನೇಲಿ ಯಾರಿಲ್ಲ ಅಂತೇಳಿ ಡೋರ್ ಕ್ಲೋಸರ್ ಬರ್ದಾಕಿ ಬರೋದು. ಇವರು ಕೆಲವರಿಗೆ ಬೋವಿ ಜನಾಂಗ ಯಾವ ಪರಿಶಿಷ್ಟ ಜಾತಿಯಲ್ಲಿ ಬರ್ತದೆ ಯಾವ್ದ್ರಲ್ಲಿ ಬರ್ತದೆ ಗೊತ್ತಿರುವುದಿಲ್ಲ, ಅವರ ವಿದ್ಯಾಭ್ಯಾಸ ಕಮ್ಮಿಯಾಗಿ. ಆದ್ರಿಂದ ತುರ್ತಾಗಿ ರಾಜ್ಯ ಸರ್ಕಾರ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಾತಿ ಗಣತಿಯನ್ನು ಮಾಡಿಸಿ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಮುಖಂಡರನ್ನು ಕರ್ಕೊಂಡೋಗಿ ನೀವು ಆ ಗಣತಿಯನ್ನು ತೆಗಿಬೇಕಂತೇಳಿ ಈ ಮೂಲಕ ನಾನು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೇನೆ. ವೀಕ್ಷಕರೇ, ಬಹಳಷ್ಟು ವಿಚಾರಗಳನ್ನು ಪವನ್ ಕುಮಾರ್ ಶಿರ್ವಾ ಅವರು ಹೇಳಿದ್ದಾರೆ. ಬೋವಿ ಜನಾಂಗ ಸಮಸ್ಯೆಯನ್ನು ಯಾವ ರೀತಿ ಎದುರಿಸ್ತಾ ಇದೆ, ಬಡ ಮಕ್ಕಳು ಯಾವ ರೀತಿ ಟ್ಯಾಲೆಂಟ್ ಆಗಿ ವಿದ್ಯೆಗಳನ್ನು ಕಲಿತು ಇದೀಗ ಅವರಿಗೆ ಒಂದು ಉನ್ನತ ಶಿಕ್ಷಣಕ್ಕೆ ಅವಕಾಶಗಳು ಸಿಗ್ತಾ ಇಲ್ಲ, ಅವರ ಮುಂದಿನ ಹೋರಾಟ ಏನು ಅಂತಕ್ಕಂಥ ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ಉಭಯ ಜಿಲ್ಲೆಗಳ ಜಿಲ್ಲಾಡಳಿತಗಳು ಈ ಬಗ್ಗೆ ಅವರ ಒಂದು ಮನವಿಯನ್ನು ಪರಿಗಣಿಸಿ ಅವರಿಗೆ ಒಂದು ಸೂಕ್ತ ಪರಿಹಾರವನ್ನು ಒದಗಿಸುವತ್ತ ಮುನ್ನಡೆಯಬೇಕಿದೆ. ಈ ಒಂದು ವಿಚಾರದಲ್ಲಿ ಇವತ್ತಿನ ಜನಧ್ವನದಲ್ಲಿ ಇದು ಇವತ್ತಿನ ವಿಚಾರ.